ನಮಸ್ಕಾರ ವೀಕ್ಷಕರೇ, ಬಂಟ್ವಾಳ ತಾಲೂಕಿನ ಸಜಿಪ ಮೂಡ ಗ್ರಾಮದ ಮೆಲ್ಕಾರ್ ಕೋಣಾಜೆ ರಸ್ತೆಯಲ್ಲಿರುವ ಕಂದೂರು ಪಂಚಾಯತ್ ಕಚೇರಿ ಬಳಿ ಜಿಲ್ಲೆಯ ಪ್ರತಿಷ್ಠಿತ ಬಜಾರ್ ಸಮೂಹ ಸಂಸ್ಥೆಯ ನೂತನ ಕೊಡುಗೆಯಾಗಿ ಬಜಾರ್ ಆಡಿಟೋರಿಯಂ, ಆದಿಶ್ ಹವಾನಿಯಂತ್ರಿತ ಮಿನಿ ಹಾಲ್ ಮತ್ತು ಗೌರಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಹಳ ಅದ್ದೂರಿಯಾಗಿ ಶುಭಾರಂಭಗೊಂಡಿತು. ಈ ಕಾರ್ಯಕ್ರಮ ಹೇಗೆ ನಡೆಯಿತು ಎಲ್ಲವನ್ನ ಹೇಳ್ತೇವೆ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬಜಾರ್ ಆಡಿಟೋರಿಯಂ ಉದ್ಘಾಟನಾ ಸಮಾರಂಭ. ನಾನು ಪೃಥ್ವಿ. ಬಜಾರ್ ಆಡಿಟೋರಿಯಂ ಸುಮಾರು 800 ಮಂದಿ ಒಟ್ಟಿಗೆ ಕುಳಿತುಕೊಳ್ಳಬಹುದಾದ ವಿಶಾಲವಾದ ಹಾಲ್. ಈ ಹಾಲಿನಲ್ಲಿ ಏನೆಲ್ಲ ಸೌಕರ್ಯಗಳು ಇವೆ ನೋಡ್ಕೊಂಡು ಬನ್ನಿ. ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಗಣಹೋಮ ಹಾಗೂ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ನಡೆಯಿತು. ಈ ಸಂದರ್ಭ ಸಂಸ್ಥೆಯ ಪಾಲುದಾರರಾದ ಡಾಕ್ಟರ್ ಎಸ್.ಎಂ. ಗೋಪಾಲಕೃಷ್ಣ ಆಚಾರ್ಯ, ಲಯನ್ ಸುಧಾಕರ್ ಆಚಾರ್ಯ ಹಾಗೂ ಅವರ ಕುಟುಂಬ ಬಂಧುಗಳು, ಸ್ನೇಹಿತರು, ಹಿತೈಷಿಗಳು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು.
ಇದೇ ಸಂದರ್ಭ ಲಯನ್ ಸುಧಾಕರ್ ಆಚಾರ್ಯ ಅವರ ಮಗಳ 3ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಇದೇ ವೇಳೆ ಬಜಾರ್ ಆಡಿಟೋರಿಯಂ, ಆದಿಶ್ ಮಿನಿ ಹಾಲ್ ಮತ್ತು ಗೌರಿ ಕಾಂಪ್ಲೆಕ್ಸ್ ಅನ್ನ ಅತಿಥಿ ಗಣ್ಯರು ಲೋಕಾರ್ಪಣೆಗೊಳಿಸಿದರು. ಇದರ ಒಂದು ತುಣುಕು ಇದೀಗ ನಿಮ್ಮ ಮುಂದೆ. ಆಕರ್ಷಕ ನೂತನ ಸೌಲಭ್ಯ ಸ್ವರಾಮಿ ಮಹಾಗಣಪತಿ ಮನಸ ಸ್ವರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾದೇವ ಸುತಂ ಮಹಾದೇವ ಸುತಂ ಗುರು ಗುಣನುತಂ महाकाव्यनाटकादिप्रियं मूषिकवाहन मोदक प्रियं महाकाव्यनाटकादिप्रियं मूषिकवाहन मोदक प्रियं महागणपतिं मनसा स्मरामि महागणपतिं मनसा स्मरामि महागणपतिं. ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ನೆಚ್ಚಿನ ಆತ್ಮೀಯರು, 10 ಹಲವು ಸಂಸ್ಥೆಗಳ ಪೋಷಕರು, ಮಾರ್ಗದರ್ಶಕರು, ಯಶಸ್ವಿ ಸಂಘಟಕರು, ಲಯನ್ ಸಂಸ್ಥೆಯ ಜಿಲ್ಲಾ ಸಂಯೋಜಕರು, ವಿಶ್ವಕರ್ಮ ಸಂಸ್ಥೆಯ ಸಂಘಟಕರು,
ಸೇವಾ ಕಾರ್ಯಕ್ರಮಗಳ ಕೊಡುಗೆ ದಾನಿಗಳಾದ ಬಜಾರ್ ಸಂಸ್ಥೆಯ ಪಾಲುದಾರರಾದಂತಹ ಲಯನ್ ಸುಧಾಕರ್ ಆಚಾರ್ಯ ಇವರು ಎಲ್ಲ ಆಹ್ವಾನಿತರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಸಡನ್ ಆಗಿ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಹಾಗಾಗಿ ಶಾಸಕರ ಅವರ ಈ 24 ಗಂಟೆ ಸಹ ಶ್ರೀಯುತ ಶ್ರೀ ರಾಜೇಶ್ ನಾಯ್ಕ ಉಲಿಪಾಡಿ ಶಾಸಕರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನು ಕಲಿಸಿಕೊಂಡಂಥ ಧೀಮಂತ ನಾಯಕಿಯವರು ಸುಮಾರು 1000 ಕೋಟಿ ಮುಕ್ಕಿ ಅನುದಾನವನ್ನು ತಂದುಕೊಟ್ಟ ಕಾಮಗಾರಿ ನಡೆಸಿದಂಥ ಭಗೀರಥ ಇವರು ಸದಾ ಹಸನ್ಮುಖಿಯಾಗಿ ಎಲ್ಲರ ಪ್ರೀತಿ ಪಾತ್ರಕ್ಕೆ ಅನುಗುಣವಾಗಿ ಹಾಗೆಯೇ ಅವರ ಹುಟ್ಟೂರಲ್ಲಿ ವಿವಿಧ ರೀತಿಯ ಗೋಶಾಲೆ ಮತ್ತು ಉದ್ಯಾನವನವನ್ನು ನಿರ್ಮಿಸಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಅಲ್ಲಿಯ ಅನುಭವವನ್ನು ಹಂಚಿದಂಥ ಧೀಮಂತ ನಾಯಕ ಶ್ರೀಯುತ ರಾಜೇಶ್ ನಾಯ್ಕ ಉಲಿಪಾಡಿಗೊತ್ತು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಹಾಗಾಗಿ ಸರ್ ನಿಮ್ಮ ಈ ಆಗಮನಕ್ಕೆ ಹೃದಯದಿಂದ ಸ್ವಾಗತ. ದೀಪ ಪ್ರಜ್ವಲನೆ ಮಾಡಬೇಕಂತ ನಮ್ಮ ಮಾಜಿ ಶಾಸಕರು ಶ್ರೀಯುತ ಬರಲಿಲ್ಲ. ಅವರ ಅನುಮತಿಗೆ ಮುಂದಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಡಾಕ್ಟರ್ ಹರೀಶ್ ಆಚಾರ್ಯ ಅಧ್ಯಕ್ಷರು ವಿಶ್ವಕರ್ಮ ಸಹಕಾರ ಬ್ಯಾಂಕ್ ಮಂಗಳೂರು ಅಧ್ಯಕ್ಷರು, ಅರ್ಬನ್ ಕೋಆಪರೇಟಿವ್ ಫೆಡರೇಷನ್ನ ಬ್ಯಾಂಗ್ಳೂರು ಚಿಂತನೆ ಹಾಗೂ ಸಹಕಾರ ವಿಷಯದಲ್ಲಿ ಮಹಾಪ್ರವರ್ತಕ್ಕೆ PhD ಪಡೆದಂತಹ ಧೀಮಂತ ನಾಯಕ ನಮ್ಮ ಹರೀಶ್ ಆಚಾರ್ಯ ಅವರು. ಹಾಗೆಯೇ ಇಂತಹ ಒಂದು ಭವ್ಯವಾದ ಹಾಲಲ್ಲಿ ಕೂತ್ಕೊಂಡಿದ್ದೀನಿ. ಇದಕ್ಕೆ ಆರ್ಥಿಕ ಸಹಾಯವನ್ನು ನೀಡಲು ಕೂಡ ಹರೀಶ್ ಆಚಾರ್ಯ ಅವರು ಅಂತ ಒಂದು ಧೀಮಂತ ವ್ಯಕ್ತಿ ನಮ್ಮೊಂದಿದ್ದಾರೆ. ನಿಮಗೂ ಆತ್ಮೀಯ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಲಯನ್ಸ್ 317G ಶೇರ್ ಹ್ಯಾಪಿನೆಸ್ ಎನ್ನುವ ಒಂದು ದೇವವ್ಯಕ್ತಿಯಲ್ಲಿ ಲಯನ್ಸ್ ಬಂಟ್ವಾಳ ಸದಸ್ಯರಾಗಿ, ಅಧ್ಯಕ್ಷರಾಗಿ, ವಲಯ ಅಧ್ಯಕ್ಷರಾಗಿ, ಆರ್ಸಿಯಾಗಿ ಉನ್ನತ ಹುದ್ದೆ ಅಲಂಕರಿಸಿ ಈಗ ಜಿಲ್ಲಾ ಗವರ್ನರ್ ಆಗಿ 113 ಕಲ್ಲು ನೀಡುವಂತ ನಮ್ಮ ನಾಯಕ ನಮ್ಮ ವಸಂತಕುಮಾರ್ ಶೆಟ್ಟಿ 12 ಮಣಿಯವರು ಶ್ರೀಯುತರಾದಂಥ ಕೇಶವಾಚಾರ್ಯ ಅವರು. ಇವರು ಕೂಡ ಗೊತ್ತಿರ್ಬೋದು, ಕಳೆದ ಬಾರಿ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಮಗಳು ನಮ್ಮ ಪ್ರೀತಿಯ ಕರೆಗೆ ಹೋಗಿರುತ್ತದೆ. ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ನಿಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಮಾಜ ಸೇವೆಯಲ್ಲಿ ಸದಾ ಮುನ್ನುಗ್ಗಿರುವವರು ಬಿಜೆಪಿ ಜಿಲ್ಲೆಯ ಉಪಾಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸಂಸ್ಥೆಯ ಜಿಲ್ಲಾಧ್ಯಕ್ಷರು. ಅವರ ಇತಿಹಾಸವನ್ನು ಬಂದ ನಾವು 20 ವರ್ಷದ ಮೊದಲು ನಮ್ಮ ಜೊತೆ ಆತ್ಮೀಯವಾಗಿ ವಾಲಿಬಾಲ್ ಆಡುವಂತಹ ಶ್ರೀಕಾಂತ್ ಶೆಟ್ಟಿ ಇವತ್ತು ಫೀಲ್ಡರ್ ಆಗಿ ಉನ್ನತ ಮಟ್ಟದಲ್ಲಿ ಬೆಳೆಯುವಂತಹ ಒಂದು ವ್ಯಕ್ತಿ, ನಮ್ಮ ಊರಿನ ವ್ಯಕ್ತಿ, ನಮ್ಮ ಅಣ್ಣ ಶ್ರೀಕಾಂತ್ ಸಂಜೀವ ಪೂಜಾರಿ, ಮಾಲಕರು ಬಿರುವಾ ಸುನಲ್ಕರ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ಆತ್ಮೀಯರು. ನಮ್ಮ ಎಲ್ಲ ಕಾರ್ಯಕ್ರಮಕ್ಕಾಗುವಾಗ ಅವರಂತ ನಾವು ಐಡಿಯಾಸನ್ನ ಕೇಳಿ ಹಾಗೆ ಮಾಡಿ ನಮಗೆ ಬಿಡು ತಟ್ಟಿದಂತ ನಮ್ಮ ಅಣ್ಣ ಶ್ರೀಯುತ ಅವರು ಶ್ರೀಯುತರಾದಂಥ ಧನಂಜಯ ಪಾಲ್ ಮಾಲಕರು ಕೇಂದ್ರ ಜ್ಯುವೆಲ್ಲರ್ಸ್ ಮಂಗಳೂರು. ಸಾಧಾರಣ ನಮ್ಮ ಸಮುದಾಯದ ಶ್ರೀ ಕಾಳಿಕಾಂಬ ದೇವಸ್ಥಾನ ಆಗಿರ್ಬೋದು, ಇನ್ನಿತರ ಹಲವಾರು ದೇವಸ್ಥಾನಗಳ ಭಕ್ತರಾಗಿ ತನ್ನ ಕೈಯಿಂದ ಲಕ್ಷಾಂತರ ಕಿನ್ನುಗೋಲಿಯಿಂದ ನಮ್ಮ ಕರೆಗೆ ಹೋಗಿಟ್ಟು ಬಂದಂತ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಲಯನ್ಸ್ ಜಿಲ್ಲಾ ದ್ವಿತೀಯ ಉಪಕರಣರ್. ಇವರು ಪ್ರೊಫೆಸರ್ ಕೂಡ, ಸಾಫ್ಟ್ವೇರ್ ಇಂಜಿನಿಯರ್, ಮೋಟಿವೇಟರ್, NIT ಸುರತ್ಕಲ್. ಅದ್ಭುತ ಪ್ರತಿಭಾವಂತ ನಾಯಕ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ವಿಷಯ. ಮುಂದಿನ 2 ವರ್ಷಗಳಲ್ಲಿ ನಮ್ಮ ಮುಂದಕ್ಕೆ ನಮ್ಮ ಆತ್ಮೀಯರು ಶ್ರೀಯುತ ಕೆ ಲೋಕೇಶ್ ಪೂಜಾರಿ ಪುಂಜಾಲ್ಕಟ್ಟೆ ಇವರ ಬಗ್ಗೆ ಏನಂದ್ರೆ ಅತಿ ಕಡಿಮೆ ನಮ್ಮ ವಿಶ್ವಕರ್ಮ ಸಮುದಾಯಕ್ಕೆ ಹೆಚ್ಚಿನ ಅನುದಾನವನ್ನು ತಂದುಕೊಟ್ಟಂತಹ ನಮ್ಮ ನಾಯಕ, ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಕ್ಕೆ ಬೀಳು ತಟ್ಟುವಂತಹ ಶ್ರೀಯುತರು ಶ್ರೀ ಮಾಜಿ ಆಡಳಿತ ಮುಖ್ಯಸ್ಥರು ಶ್ರೀ ಕಾಳಿಕಾಂಬ ದೇವಸ್ಥಾನ ಸಮಿತಿ ಮಂಗಳೂರು. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮ ಪರಿವಾರ ಸಮಾಜಕ್ಕೆ ಆತ್ಮೀಯ ಸ್ವಾಗತ. ಹಾಗೆಯೇ ಶ್ರೀಮತಿ ಐನಾಕ್ಷಿ ಕೆಲಸ ಮಾಡುತ್ತಾ ನಮ್ಮೊಂದಿಗೆ ಬೆಳೆದವರು ಇವತ್ತು ಸರಿಮೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ಇವರ ಮುಂದಿನ ಬದುಕು ಕೂಡ ಒಳ್ಳೆ ರೀತಿಯಲ್ಲಿ ಬೆಳಗಲಿ ಅಂತ ಹೇಳುತ್ತಾ ನಿಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನಾದರೂ ನಿಮ್ಮೆಲ್ಲರಿಗೆ ತೀರಾ ಪರಿಚಿತರು ಶ್ರೀಯುತರು 15 ವರ್ಷದಲ್ಲಿ ತಮ್ಮ ಬದುಕಿಗಾಗಿ ಕೆಲಸವನ್ನು ಆರಿಸಿಕೊಂಡು ಕೊಯಮತ್ತೂರಿಗೆ ಹೋಗಿ ಅಲ್ಲಿಂದ 5 ವರ್ಷದಲ್ಲಿ ಅವರ ಕೆಲಸವನ್ನು ಕಲಿತು ಮುಂದೆ ಅವತ್ತು ಎಲ್ಲರೂ ಮೆಚ್ಚುವಂಥ ಕೆಲಸ ಕಾರ್ಯ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ರೆ, ನಮ್ಮ ಸಮುದಾಯದ ವ್ಯಕ್ತಿ ಇದ್ರೆ ಅವರೇ ಲಯನ್ ಸುನೀಲ್. ಅವರ ಅಪ್ಪರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಲವಾರು ಸೇವಾ ಕಾರ್ಯಕ್ರಮದ ಸಂಯೋಜಕರು, ಹಲವಾರು ಸೇವಾ
ಕಾರ್ಯಕ್ರಮವನ್ನು ನಡೆಸುವಂತವರು ಶ್ರೀಯುತರಾದಂತಹ ಸಿ.ಟಿ. ಮೊಹಮ್ಮದ್ ಅಲೀಫ್ ಅವರು ನಮ್ಮ ರೀತಿಯಲ್ಲಿ ಹಲವಾರು ಸೇವಾ ಕಾರ್ಯಕ್ರಮ ನಡೆಯಲಿಕ್ಕಿದೆ, ವೈದ್ಯಕೀಯ ನೆರವು ಕೂಡ ನಡೆಯಲಿಕ್ಕಿದೆ. ಹಾಗೆ ಇವತ್ತು ಮಧ್ಯಾಹ್ನ ಮೇಲೆ ಹಲವಾರು ಕಾರ್ಯಕ್ರಮ ನಡೆಯಲಿಕ್ಕಿದೆ. ತೆಲಿಕೆದ ಬರ್ಕ್ ಅಂತ ಹೇಳಿ ಉಡುಪಿಯವರ ಕಾರ್ಯಕ್ರಮ ಊರಿನ ಪರವಿನ ಅತಿಥಿ ಗಣ್ಯರಿಗೆ, ನಮ್ಮ ಸಮಾಜದ ಬಂಧುಗಳಿಗೆ, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಒಂದೇ ಮಾತಲ್ಲಿ ನಿಮಗೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಎಸ್.ಎಂ. ಗೋಪಾಲಕೃಷ್ಣ ಆಚಾರ್ಯ ತಮಗಿಬ್ಬರಿಗೂ ವಂದನೆಗಳನ್ನು, ತಮಗೂ ಸ್ವಾಗತವನ್ನು ಬಯಸುತ್ತಾ ಇದೀಗ ಬಜಾರ್ ಆಡಿಟೋರಿಯಂ ಈ ಒಂದು ಇನ್ನು ದಿವಂಗತ ಜನಾರ್ದನ ಆಚಾರ್ಯ ಅವರ ಪತ್ನಿ ಪುಷ್ಪಲತಾ, ಎಸ್ಕೆ ಬಿಲ್ಡರ್ಸ್ನ ಸಂತೋಷ್ ಕುಮಾರ್ ಕೊಟ್ಟಿಂಜ, ಮೇಲ್ವಿಚಾರಕರಾದ ಪ್ರದೀಪ್, ಫಾರೂಕ್, ಇಬ್ರಾಹಿಂ, ಶಿಕ್ಷಕರಾದ ಗೀತಾ ವಸಂತ ಶೆಟ್ಟಿ, ಚಂದು ನಾಯಕ್ ನಗ್ರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆಯೇ ಲಯನ್ಸ್ ವಿಶೇಷ ಚೇತನ ಮಕ್ಕಳ ಪಾಲನಾ ಕೇಂದ್ರಕ್ಕೆ ನೆರವನ್ನ ಹಸ್ತಾಂತರಿಸಲಾಯಿತು. ಸತೀಶ್ ಮೊಗರ್ನಾಡು, ನಾರಾಯಣ ಕಲ್ಲಡ್ಕ, ಉಮೇಶ್ ಸಾಲೆತ್ತೂರು, ರಾಜೇಶ್ ಅಮ್ಟೂರು ಅವರಿಗೆ ವೈದ್ಯಕೀಯ ನೆರವು ಹಸ್ತಾಂತರಿಸಲಾಯಿತು. ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸೇವೆಯಲ್ಲಿ ತೊಡಗಿದೆ. ಈ ಒಂದು ಬಜಾರ್ ಸಹೋದರರು ನಿರಂತರವಾಗಿ ಈ ವಿಚಾರ ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಒಂದು ದೇಣಿಗೆಯನ್ನು ನಮ್ಮ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ವಸಂತಿ ಬಾಳಿಗ ಹಾಗೂ ಈ ಒಂದು ಪಾಲನಾ ಕೇಂದ್ರದ ಸಂಚಾಲಕರು ವಿಶೇಷ ಮಕ್ಕಳ ಪಾಲನಾ ಕೇಂದ್ರಕ್ಕೆ ವಿಶೇಷವಾಗಿ ಈ ಒಂದು ಪ್ರದೇಶದಲ್ಲಿ ಸಜಿಪದಂಥ ಪ್ರದೇಶದಲ್ಲಿ ಆ ಕಡೆ ಹೋಗಬೇಕಾದ್ರೆ ಅರ್ಬನ್ ಅಂತ ಹೇಳಲಿಕ್ಕಿಲ್ಲ, ಸಿಟಿ ಅಂತ ಹೇಳಲಿಕ್ಕಿಲ್ಲ, ಈಗ ನೋಡ ರೂರಲ್ ಅಂತ ಹೇಳಲಿಕ್ಕಿಲ್ಲ, ಹಳ್ಳಿ ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಹಳ್ಳಿಗಳು ಪೇಟೆಗಳಾಗಿ ಪರಿವರ್ತನೆ ಹೊಂದ್ತಾ ಇದೆ. ಅಂತ ಒಂದು ಪ್ರದೇಶದಲ್ಲಿ ಇವತ್ತು ಸುಸಜ್ಜಿತವಾದಂಥ ಈ ಒಂದು ಹಾಲನ್ನು, ಆಡಿಟೋರಿಯಮನ್ನು ಸಮಾಜಕ್ಕೆ ಅರ್ಪಣೆ ಮಾಡುವ ಮುಖಾಂತರ ಉತ್ತಮವಾದ ಕೆಲಸವನ್ನು ಈ ಒಂದು ಬಜಾರ್ ಸಂಸ್ಥೆಯವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಜಾರ್ ಸಂಸ್ಥೆ ಬೀಡಿ ಉದ್ಯಮದಲ್ಲಿ ಬಹಳಷ್ಟು ಯಶಸ್ಸನ್ನು ಸಾಧಿಸಿ ಈ ಭಾಗದ ಹಲವಾರು ಜನರಿಗೆ ಉದ್ಯೋಗವನ್ನು ನೀಡಿ, ಜೊತೆಗೆ ಈಗ ಇಂಥ ಒಂದು ಸುಂದರವಾದ ಆಡಿಟೋರಿಯಮನ್ನು ಈ ಊರಿಗೆ ಕೊಡುವಂಥ ಒಳ್ಳೆ ಕೆಲಸದಲ್ಲಿ ಈ ಒಂದು ಸಂಸ್ಥೆ ತನ್ನನ್ನು ತೊಡಗಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರ ಜೊತೆಯಾಗಿ ಒಂದು ಸೇವಾ ಕಾರ್ಯಕ್ರಮವಾಗಿ ಲಯನ್ಸ್ ಮುಖಾಂತರ ಶಾಲೆಗೆ ಒಂದು ಮಕ್ಕಳಿಗೆ ಅಂಗವಿಕಲತೆ ಇರುವಂಥ ಮಕ್ಕಳಿಗೆ ಅದನ್ನೊಂದು ಉದಾರ ದೇಣಿಗೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೂ ಈ ಸಂದರ್ಭದಲ್ಲಿ ಲಯನ್ಸ್ ಸಂಸ್ಥೆಗೆ, ಈ ಒಂದು ಬಜಾರ್ ಉದ್ಯಮ ಸಂಸ್ಥೆಗೆ ಹಾಗೂ ಆ ಶಾಲೆಯಲ್ಲಿ ಅದನ್ನು ಕೊಡುವ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಕೊಡಿಸ್ತಾ, ಇನ್ನಷ್ಟು ಒಳ್ಳೆ ಕೆಲಸಗಳು ಈ ಬಜಾರ್ ಸಂಸ್ಥೆಯಲ್ಲಿ ಸಮಾಜಕ್ಕಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಇವತ್ತು ಬಜಾರ್ ಬೀಡಿ ಅಂತ ಹೇಳುವಂಥ ಒಂದು ಸಣ್ಣ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಸಾವಿರಾರು ಜನರಿಗೆ ಅವರ ಮನೆಗಳಲ್ಲಿ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡಿ ಅವರ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ, ಅವರ ಮನೆಗಳಲ್ಲಿ ದೀಪ ಬೆಳಗಿಸಿ ಅವರಿಗೆ ಅನ್ನ ಆಹಾರವನ್ನು ಒದಗಿಸಿಕೊಡುವಂತಹ ಒಂದು ಸ್ವಾವಲಂಬಿ ಜೀವನವನ್ನು ಕಲ್ಪಿಸಿಕೊಟ್ಟಂತಹ ಒಂದು ಕುಟುಂಬ ಇದ್ದರೆ ಅದು ಬಜಾರ್ ಕುಟುಂಬ. ಕನ್ಯಾನ ಶಾಲೆಯಲ್ಲಿ ಶಿಕ್ಷಕರಾಗಿ
ವೃತ್ತಿ ಜೀವನ ಆರಂಭಿಸಿ 1974ರಿಂದ ಹೇಳುವಾಗಲೇ ಎಲ್ಲ ಅವರ ಆ ಸಮಾಧಾನ ಮಾತುಗಳಿಗೆ ನಮಗೆಲ್ಲ ಆದರ್ಶಗಳು. ಅವರ ಆಡಳಿತದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದಂಥ ನಮ್ಮ ಧೀಮಂತ ನಾಯಕ ಮಾಜಿ ಸಚಿವರಾದ ಶ್ರೀಯುತ ರಮಣಾತ್ರಯವರು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆಯ ವಿಷಯ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಪಂಚಾಯತ್ ಸದಸ್ಯರು, ನಮ್ಮ ವಿಶ್ವಕರ್ಮ ಸಮುದಾಯ ಕೂಡ ಅತಿ ಹೆಚ್ಚಿನ ಅನುದಾನವನ್ನು ನೀಡಿದಂಥ ಮಹಾತ್ಮರು ರಮಣಾತ್ರಯಗಳು ಹಾಗೂ ಚಂದ್ರಪ್ರಕಾಶ್ ಶೆಟ್ಟಿ ಅವರು. ಅವರ ಕೊಡುಗೆಯನ್ನು ನಾವು ಬರಲಿಕ್ಕಿಲ್ಲ. ನಾವು ಮೊನ್ನೆ ಪ್ರೀತಿಯಿಂದ ಬನ್ನಿ ಅಂತ ಹೇಳುವಾಗ ಅವರು ನಮ್ಮ ಪ್ರೀತಿಗೆ ಕರೆಗೆ ಹೋಗ್ಬಿಟ್ಟು ಈ ಕೆಲದಿಂದ ಸನ್ಮಾನಗೊಳ್ಳಿರುವವರು ನಮ್ಮ ಪ್ರಾಥಮಿಕ ಶಿಕ್ಷಣದ ನಮ್ಮ ಗುರುಗಳಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ನಾವು ಅಕ್ಷರದ ಅಭ್ಯಾಸವನ್ನು ಮಾಡಲಿಕ್ಕೆ ಅಭ್ಯಾಸವನ್ನು ಕಲಿಸಿದವರು. ತಮ್ಮ ಕಾಯಕವನ್ನು ಕೆಲಸವನ್ನು ಮಾಡಿ ಸ್ವಲ್ಪ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ದೇವರ ಪಾದವನ್ನು ಸೇರಿದ್ದಾರೆ. ಅವರ ಕುಟುಂಬ ಶ್ರೀಮತಿಯವರು ವೇದಿಕೆಯಲ್ಲಿದ್ದಾರೆ. ಅವರ ಇಬ್ಬರು ಸಹೋದರರು ಬಹುಶಃ ಈ ಸಂಸ್ಥೆಯನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಬರ್ತಾ ಇತ್ತು. ಸುತ್ತಮೂಡ ಗ್ರಾಮದ ಕಂದೂರು ಈ ಪರಿಸರದಲ್ಲಿ ಈ ಒಂದು ಆಡಿಟೋರಿಯಂ, ಬಜಾರ್ ಆಡಿಟೋರಿಯಂ, ಹಾಗೆಯೇ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಗೌರಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹೆಸರಿಟ್ಟು ಪ್ರದೇಶ್ ಮಿನಿ ಬಾರ್, ಮಿನಿ ಹಾಲ್ ವಿದ್ಯಾರ್ಥಿ ಸಮಾವೇಶದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಲಯನ್ ವಸಂತ್ ಕುಮಾರ್ ಹಾಗೆಯೇ ಸಮಾರಂಭದ ಇನ್ನೊಬ್ಬರು ಅತಿಥಿಗಳಾದಂಥ ಆರ್ಥಿಕವಾಗಿ ಕೆಲವು ಮಂದಿ ಬಲಿಷ್ಠರಿಗೆ ಇರ್ಬೋದು, ಆದರೆ ಸಾಕಷ್ಟು ಮಂದಿ ಬಡವರಿಗಿದ್ದಾರೆ. ನಾವು ಮೇಲ್ನೋಟಕ್ಕೆ ಕಾರಣದಂತಂದು ಜ್ಯುವೆಲರಿ ಶಾಪ್ ಇದೆ ಅಂತೇಳಿ ಶ್ರೀಮಂತರ ಲೆಕ್ಕ, ಆದರೆ ಅದಕ್ಕಿಂತ ಹೆಚ್ಚು ಜನ ಗ್ರಾಮೀಣ ಭಾಗದಲ್ಲಿ ಬಡತನದಲ್ಲಿರ್ತಕ್ಕಂಥವ್ರಿಗೆ ಇನ್ನ ನಿತ್ಯದ ಬದುಕಿಗೆ ಕಷ್ಟ ಇದ್ದಾರೆ. ಅವರೆಲ್ಲರೂ ಒಟ್ಟು ಸೇರಿಸಿಕೊಂಡು ಆ ಸಮುದಾಯ ಭವನವನ್ನು ಮಾಡಬೇಕಾದ್ರೆ ಒಂದು ಕಷ್ಟದ ಕೆಲಸವನ್ನು ಸಮಾಜಕ್ಕಾಗಿ ಮಾಡಬೇಕು ಅಂತೇಳಿ ಬಹುಶಃ ಅದರಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸ್ತಕ್ಕಂಥವರು ಇಬ್ಬರು ಸಹೋದರರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಈ ಒಂದು ಸಭಾಭವನ ಮುಂದಕ್ಕೆ ನಮಗೆಲ್ಲರೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹುಶಃ ಗ್ರಾಮೀಣ ಭಾಗದಲ್ಲಿ
ನಮಗೆಲ್ಲರಿಗೂ ಒಂದು ಸ್ಥಳ ಅಂತ ಹೇಳೋದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ಅಂತ ಹೇಳಿದ್ರೆ ನಮಗೆ ಈಗ ಗೋಪಾಲಕೃಷ್ಣ ಆಚಾರ್ಯರು ನಮಗೆ ತುಂಬ ಹತ್ತಿರದವರು, ಹಾಗೆ ಸುಧಾಕರ್ ಆಚಾರ್ಯ ಕೂಡ ತುಂಬ ಹತ್ತಿರ. ಸಂಜೀವ್ ಪೂಜಾರಿಯವರಿಗೆ ಅವರು ಇನ್ನೂ ತುಂಬ ಹತ್ತಿರದವರಿದ್ದಾರೆ. ಅದೇ ಸರಿ ಆತಂಕವಾಗಿ ಮಾಡಿದ್ದಾರೆ. ಸಂಜೀವ್ ಪೂಜಾರಿಯವರು ಬಹುಶಃ ಅವರ ಒಂದು ಗೆಳೆತನ ಇದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಇದ್ದಾಗ ಗೋಪಾಲಕೃಷ್ಣ ಆಚಾರ್ಯರಿಂದ ನಾವು ದೇವಸ್ಥಾನದ ಚಂದ್ರನ ಕೂಡ ನಾವು ಮಾಡಿದ್ವಿ. ವೃಂದಾವನ ದೇವಸ್ಥಾನ ಅಂತ ಹೇಳಿದರೆ ಅದೊಂದು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ದೇವಸ್ಥಾನ. ಅದರಲ್ಲಿ ಕೂಡ ಅವರು ಕೆಲಸ ಮಾಡಿಕೊಂಡು ಬಂದಿದ್ದರು ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೇದಿಕೆಯಲ್ಲಿ ಅನೇಕ ಮಂದಿ ಇದ್ದಾರೆ. ಕೇಶವಾಚಾರ್ಯರು ಕೂಡ ಕಾಲಿಕಾಲ ದೇವಸ್ಥಾನದ ಬ್ರಹ್ಮಕಲಶ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ. ಅದನ್ನು ಕೂಡ ಇವತ್ತು ಮಾಡಬೇಕು. ಇವತ್ತು ಸಮುದಾಯ ಭವನಕ್ಕೆ ಅನ್ನನಿರ್ಧಾರ ಮಾಡಬೇಕಾದ್ರೆ ಲೋಕೇಶ್ ಆಚಾರ್ಯರ ಪಾತ್ರ ಭಾಳ ದೊಡ್ಡದು ಅಂತ ಹೇಳ್ತಕ್ಕಂಥ ಸರ್ಕಾರದ ಕಡೆಯಿಂದ ಇರ್ತಕ್ಕಂಥ ಕೊಡಬೇಕಾದ್ರೆ ಲೋಕೇಶ್ ಆಚಾರ್ಯರು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಅದನ್ನು ಕೂಡ ನಾನು ಇವತ್ತು ಉನ್ನತ ಮಾಡ್ತೀನಿ. ಹಾಗೆಯೇ ನಮ್ಮ ಧನಂಜಯ ಬಹುಶಃ ನಾವು ಚಿಕ್ಕದಿರುವಾಗ ಜೊತೆಯಾಗಿರ್ತೀವಿ. ನಾವು ಸಂಜೆ ಹೊತ್ತು ಒಂದು ದಿವಸ ಎಲ್ಲ ಒಂದು ಕೆಲಸ ಇದ್ದೀವಿ. ಆ ಒಂದು ಮಿತ್ರತ್ವ ಬಹುಶಃ ಭಾಳ ವರ್ಷಗಳು ಇತ್ತು ಅಂತ ಹೇಳೋದನ್ನು ನಾನು ಈ ಸ್ವಲ್ಪ ನೆನಪು ಮಾಡ್ತಾ ಎಲ್ಲ ಅರ್ಥವನ್ನು ಮಾಡಿದೆ. ಸಂಜೀವ್ ಪೂಜಾರಿ ಅವರು ಬಹುಶಃ ಬಿರುವಾಸಿಂದ ಮಾಲಕರಾಗಿರ್ತಾರೆ. ಇವತ್ತು ಉದ್ಯಮ ಕ್ಷೇತ್ರದಲ್ಲಿ ತನ್ನ ದೊಡ್ಡ ಶಕ್ತಿಯನ್ನು ಇವತ್ತು ಈ ಭಾಗದಲ್ಲಿ ಪಡೆದವರು. ರಾಜಕೀಯವಾಗಿ ಕೂಡ ನಮ್ಮ ಒಡನಾಟದಲ್ಲಿರತಕ್ಕಂಥ ಸಂಜೀವ್ ಪೂಜಾರಿ ಲಯನ್ಸ್ ಕ್ಲಬ್ಬಿಗೆಲ್ಲ ಪ್ರಮುಖರಿದ್ದಾರೆ. ನಮ್ಮ ಅನೀಪ್ ಪಾಟೀಲ್ ಕೂಡ ಅವರು ಲಯನ್ಸ್ ಎಲ್ಲ ಎಲ್ಲ ಲಯನ್ಸ್ ಸಂಸ್ಥೆಯವರು ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನಗೆ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಶಿವರಾಮ್ ಶೆಟ್ಟಿ ಅವರು ಇವರ ಉತ್ತರಕ್ಕೆ ನಮ್ಮ ಹಣಬಿಗೆ ಶಿವರಾಮ್ ಶೆಟ್ಟಿ ನನಗೆ 12 ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ನಾನು ಕೂಡ 5 ನಿಮಿಷ ಮಾತಾಡಲಿಕ್ಕೆ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಅನಿವಾರ್ಯವಾಗಿ ನಾನು ಅಲ್ಲಿ ಹೋಗಬೇಕಾದ ಸಂದರ್ಭ ಇದೆ. ಆದ್ದರಿಂದಾಗಿ ನಿಮ್ಮನ್ನು ಪರವಾಗಿ ಸ್ವಲ್ಪ ತಡವಾಯಿತು. ಖಂಡಿತವಾಗಿ ತಡವಾಗಬಾರ್ದಿತ್ತು. ನಾನು ಬಹುಶಃ ನಮ್ಮ ಗೋಪಾಲಾಚಾರ್ಯ ಸುಧಾಕರ್ ಆಚಾರ್ಯರು ನಮ್ಮದೇ ಜನರು, ನಮ್ಮ ಒಂದು ಪ್ರೀತಿಯವರು. ಬಹುಶಃ ಕಾರ್ಯಕ್ರಮ ನಾನು ನಿಗದಿತ ಸಮಯಕ್ಕೆ ಸರಿಯಾಗಿ ಇರಬೇಕಾಗಿತ್ತು. ಆದರೆ ಅನ್ಯಥಾ ಭಾವಿಸಲಿ ಅವರೆಲ್ಲರೂ ಕೂಡ ನನ್ನ ಕ್ಷಮೆಯನ್ನು ಯಾಚನೆ ಮಾಡಿಕೊಂಡು ಮುಂದಕ್ಕೆ ಹೋಗಿ ನಿಮಗೆ ಅನುವು ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ 2 ಮಾತು ಮುಕ್ತಾಯ ಮಾಡ್ತೇನೆ. ಜೈ ಜೈ. ಸಂತೋಷ್ ಕುಮಾರ್ ಕೊಟ್ಟಿದ್ದೆವರು, ನೀವು 10 ದಿವಸ ಹೋಗಲು ಬಂದರೆ ಇದು ನಿಮಗೆ ಆಶ್ಚರ್ಯಕ್ಕಾಗಿರ್ಬೋದಿತ್ತು. ಇದು ಆಗುತ್ತಾ ಇಲ್ವ ಅಂತೇಳಿ ಅವರೆಲ್ಲ ಕೆಲಸಗಳಾಗಿ ಲಾಸ್ಟ್ ಮಿನಿಟ್ಗೆ 100-150 ಜನ ಕೆಲಸಗಳಾಗಿ ಇದರ ರೂಪುರೇಷೆಯನ್ನೇ ಬದಲಿಸಿದಂಥ ಶಿಲ್ಪಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಪಡ್ತಿದ್ದೇನೆ ನಾನು. ಇಂಥ ಒಂದು ವ್ಯಕ್ತಿ ನಮ್ಮ ಜೊತೆ ಇದೆ. ನಮ್ಮ ಆತ್ಮೀಯ ಮಿತ್ರ ಕೂಡ ಇವರು ಕೂಡ ಯಾವುದೇ ಕೆಲಸವನ್ನು ಬೆಂಬಿಡದೆ ಮಾಡುವಂಥ ಭಗೀರಥ ಇವರ ಅಧ್ಯಕ್ಷರಾಗಿ ಹಲವಾರು ಸೇವಾ ಯೋಜನೆಗಳನ್ನು ನಮಗೆ ಮತ್ತು ಸಮಾಜಕ್ಕೆ ನೀಡಿದವರು ಪೂಜ್ಯರಾದಂಥ ಜನಾರ್ದನ್ ಆಚಾರ್ಯ ಅವರು. ಆ ನಂತರ ನಮ್ಮ ಸಂಸ್ಥೆಗೆ ಅಧ್ಯಕ್ಷರಾಗಿ ನಾನು ರಾಜ್ಯಪಾಲನಾಗಿ
ಸ್ಪರ್ಧೆಯಲ್ಲಿದ್ದಾಗ ನಮ್ಮ ಕ್ಲಬ್ಬನ್ನು ಮುನ್ನಡೆಸಿದವರು ಸುಧಾಕರ್ ಆಚಾರ್ಯವರು. ಇವತ್ತು ಲಯನ್ಸ್ನಲ್ಲಿ ನಾನು ಜಿಲ್ಲೆಯ ನಾಯಕನಾಗಿ ಇರಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಸುಧಾಕರ್ ಆಚಾರ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿರುವ ವರ್ಷ ದೇವಸ್ಥಾನಗಳು ಒಟ್ಟಿಗೆ ಮುಕ್ತೇಶ್ವರನಾಗಿ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಅಂತ ಆದ ಸ್ವಭಾವ ಬಂದ ಹಠವಾದಿ ಪ್ರತಿಯೊಂದು ಒಂಜಿ ವಿಚಾರ ಮಾಡುವ ವ್ಯಕ್ತಿ ಒಬ್ಬೇ ಒಂದು ಸಮಸ್ಯೆ ಬಂದು ಒಬ್ಬೇ ಒಂದು ಕೆಲಸ ಆಗಿ ಆ ಒಂದು ಮೀಟಿಂಗ್ ಕುರಿತು ಆರು ಮನಸ್ಸಿನ ನೇನು ವಾದ ಮಂಡನ ಒಂದು ವ್ಯಕ್ತಿ ಅಂಜನೆ ಅದು ಬಜಾರ್ ಬೀಡಿ ಸಂಸ್ಥೆಗಳು ಭಾರಿ ಕಷ್ಟಗಳು ಮಾರ್ಕೆಟ್ ಮಂತಿದ್ದರು ಯಾನ ಬೀಡಿ ಉದ್ಯಮ ಬರೋದಂತ ಹೆಂಗೆ ಆರ್ನ ಆಶೀರ್ವಾದ ಆರ್ನ ಅನುಭವ. ನಿಮಗೆಲ್ಲರಿಗೂ ತಿಳಿದಂತೆ ನಿರ್ಗತಿಕರ ಒಂದು ಆಶ್ರಮ, ಅದರಲ್ಲೂ ನಿರ್ಗತಿಕ ಮಹಿಳೆಯರ ಒಂದು ಆಶ್ರಮ, ಸೇವಾಶ್ರಮ ಕಳೆದ 33 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಹತ್ತಿರದ ಇದೇ ರಸ್ತೆಯ ಬೆರ್ಮದಲ್ಲಿ ನಿರಂತರವಾಗಿ ಈ 33 ಮಹಿಳೆಯರ ಒಂದು ಸೇವೆಗಳನ್ನು ಮಾಡ್ತಾ ಬರುವವರು ನಮ್ಮೊಂದಿಗಿದ್ದಾರೆ. ಈ ಕೇಂದ್ರದ ಸಂಚಾಲಕಿಯಾಗಿ, ಲಯನ್ಸ್ ಜಿಲ್ಲೆಯ ಸೇವಾ ನಾಯಕಿಯಾಗಿ ಸದಾ ಸೇವೆಯಲ್ಲಿ ತೊಡಗಿಸಿರುವಂಥ ಲಯನ್ ಗೀತಾ ಆರ್ ಶೆಟ್ಟಿಯವರು ಬಂದು ಈ ಗೌರವವನ್ನು ಸ್ವೀಕರಿಸಿಕೊಳ್ಬೇಕು. ಅದೇ ರೀತಿ ನಿರ್ದೇಶಕರು, ಲಯನ್ಸ್ ಕ್ಲಬ್ ಮಂಗಳೂರು ನೇತ್ರಾವತಿ ಅಧ್ಯಕ್ಷರಾಗಿರುವಂಥ ಗಾಯತ್ರಿ ಎ ರಾವ್ ತಾವು ಕೂಡ ಬಂದು ಈ ಕೊಡುಗೆಯನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವತ್ತು ಸ್ವಂತ ಮಕ್ಕಳಿದ್ದು ನಿರ್ವಾಹಕರಾಗಿರುವಂಥ ಪ್ರವೀಣ್ ತಾವು ಕೂಡ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ಅತ್ಯುತ್ತಮ ಗಾರ್ಡನ್ನ ವ್ಯವಸ್ಥೆಯನ್ನು ಮಾಡಿದಂತಹ ಯಾದವ್ ಅವರು ಬಂದು ಅತ್ಯುತ್ಕೃಷ್ಟ ಮಟ್ಟದ ಪೇಂಟಿಂಗ್ ಕೆಲಸವನ್ನು ನಿರ್ವಹಿಸಿದಂತಹ ಮನು ಸರ್ ಅವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಬೇಕು. ನಾಜೂಕಾಗಿರುವಂತಹ ಗ್ರಾನೈಟ್ ಕೆಲಸವನ್ನು ನಿರ್ವಹಿಸಿದಂತಹ ಮುಸ್ತುಮ್ರವರು ಬಂದು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾದ ಶೆಟ್ಟಿ ಸರ್ ಅವರು ಬಂದು ನಮ್ಮ ಕೆಲಸವನ್ನು ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿದ್ದೇವೆ. ಟ್ರಸ್ಟಿನ ಕೆಲಸವನ್ನು ನಿರ್ವಹಿಸಿದಂತಹ ಗೌರವಾನ್ವಿತ ಓಸ್ವಲ್ ಡಿಸೋದರ್ ಅವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಿಮ್ಮೊಂದಿಗೆ ಕೆಲಸ ನಿರ್ವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಬಜಾರ್ ಸಂಸ್ಥೆಯ ಪರವಾಗಿ ಪೂರ್ವಕವಾದ ಅಭಿವಂದನೆ ತಿಳಿಸುತ್ತಾ ನಿಮ್ಮ ಕೆಲಸ ಇನ್ನೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಲಿ. ನಿಮಗೆ ಮತ್ತೊಮ್ಮೆ ಭಗವಂತನ ಶುಭಾಶಯವಾದ ಗೌರವವನ್ನು ತಂದುಕೊಡಲಿ ಎನ್ನುವ ಆಶಯದೊಂದಿಗೆ ಅವಕಾಶಕ್ಕಾಗಿ ವಂದಿಸುತ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಒಂದು ಲೋಕಾರ್ಪಣೆಗೊಳ್ಳುವಲ್ಲಿ ಆದಂತಹ ಗೋಪಾಲಕೃಷ್ಣಾಚಾರ್ಯರು ಹಾಗೂ ಲಯನ್ ಸುಧಾಕರಾಚಾರ್ಯರಿಗೆ ನಿಜವಾಗಲೂ ಇವತ್ತು ಅಭಿನಂದನೆಯನ್ನು ನಾವೆಲ್ಲರೂ ಸಲ್ಲಿಸಬೇಕಾಗಿತ್ತು. ಆದರೆ ಅದರ ಸಂತೋಷದಲ್ಲಿ ಈ ದಿನ ಅವರ ಅಣ್ಣನನ್ನು ಸಹ ನಾವು ನಿಜವಾಗಲೂ ಸ್ಮರಿಸಲೇಬೇಕಾಗ್ತದೆ. ಅಂತಹ ಪುಣ್ಯಾತ್ಮ ಎಷ್ಟು ಜನರಿಗೆ ಅಣ್ಣನಾಗಿ ಸಿಗುವುದು ಬಹಳ ಕಷ್ಟ ಅಂತ ಅನ್ನಿಸ್ತದೆ ಈ ಕಾಲದಲ್ಲಿ. ಅವರ ಮಾರ್ಗದರ್ಶನದಲ್ಲಿ ನಿಜವಾಗಲೂ ಈ ಇಬ್ಬರು ಸಹೋದರರು ಬಹಳಷ್ಟು ಶ್ರಮ ವಹಿಸಿ ತಮ್ಮ ಸಂಸ್ಥೆಯನ್ನು ಬಹಳಷ್ಟು ಕಷ್ಟಪಟ್ಟು ಮೇಲಕ್ಕೆ ತಂದಿದ್ದಾರೆ. ಖುಷಿ ಅತ್ತಿಗೆ ಅಮ್ಮ ಲೆಕ್ಕ ಮಾಡಿದ್ರೆ ಸ್ವಲ್ಪ ಬಂದಿಲ್ಲ ಅನ್ನೇ ಕೊಡ್ತಿನ ಪ್ರತಿಯೊಂದು ಪೈಸಲತ್ತು 6 ಮಂದಿಗೆ ಬಂದಿಟ್ಟು ಅತ್ತಿಗೆ ಬಂದಿಲ್ಲ ಅಂಜಾದಿ ಅತ್ತಿಗೆ ಸ್ವಲ್ಪ ದಯಮಂಡ ರಾಮಾಯಣ ಶ್ರೀರಾಮೆ ಕಾಡು ನನಗೆ ಭರತನಿಗೆ ಅನ್ಕೆ ಬಂದರೆ ಬಿಡಿರಿಗೆ ರಾಜಾಟದಲ್ಲಿ ಹಣ ಶ್ರೀರಾಮಿ ಕೂತು ಬತ್ತಿದ್ದೀರ ಅಣ್ಣೆ ಕೊಯ್ನರು ಬಚ್ಚಿದ್ದೀರಿ ಆಡಲ ಎಂಕಲಿ ಮಿಂಗಿನಗಲಿ ಆ ಒಂದು ಪೈಸೆ ಅಣ್ಣೆ ಇಂಚ 4 ವರ್ಷ ಈ ಬಜಾರ್ ಬಿಡಿ ಅಂತ ಎತ್ತಾಯಿರ ಅಂಚನೆ ನನಾತು 100 ವರ್ಷ ಈ ಬಜಾರ್ ಬಿಡಿ ಸಂಸ್ಥೆ ಒರಿಯೋಡು ಬಜಾರ್ ಬಿಡಿ ಜನಕ್ಕೆ 10 ಜನಗಳಿಗೆ ಹೆಲ್ಪ್ ಓಡು ಬಜಾರ್ ಬಿಡಿ ಸಂಸ್ಥೆ 100 ಜನ ಬೆರುಡು 100 ಕೊಂಡು ಬಂದು ಎಡ್ಡೆ ಓಡು
ದಯಪಟ್ಟು ಈ ಸಂದರ್ಭ ಅಣ್ಣಗೆ ಮಸ್ತ್ ಆಶೆ ಇತ್ತು ಪ್ರತಿ ಒಂಜಿ ತಿಂಗಳ ಬೋಡ್ತನಾದ ಆಸ್ತಿ ಮಂದಿದ್ದೀರ ಅಣ್ಣ ಅಣ್ಣಗೆ ಅನುಭವಿಸಿರ ಆಯ್ತು ಅಣ್ಣ ಅರ್ಣನೇ ಟೈಮ್ ಮಂತದಿಲ್ಲ ಯಾವ ಸಾಲಡ ಮೂರಡ ಗೊತ್ತಿದ್ದ ಅಣ್ಣ ಅಣ್ಣಗೆ ಅರ್ಣ ಬಗ್ಗೆ ಯಾರಿಗೂ ಯೋಚನೆ ಇದ್ದಂಡ ಬರೀ ಒಂದು ವೈಟ್ ಕುಂಟುಲ ವೈಟ್ ಪ್ಯಾಂಟ್ ವೈಟ್ ಗುಂಡುಲ ವೈಟ್ ಶರ್ಟ್ ಇತ್ತಿನಾರು ಒಂದು ಬಂಗಾರ ಪಾಡ್ನಾರತ್ತು ಆಣ ಸಮಾಜದ ಇಂಚಿನ ಮಟ್ಟಕ್ಕೆ ಬುಲೋಡು ಒಂದು ಆಶೆ ಇರ್ತೇನೆ ಆಣ ದೇವರಿಗೆ ಆತ ಅವಕಾಶ ಕೊಡ್ತೀರಿ ಈ ಸಂದರ್ಭ ಆಗ್ಲಿಕ್ಕೆ ಸನ್ಮಾನ ಮಾಡೋದಿಲ್ಲ ನಿಮ್ಗೆ ಪೂರ ಜೋರ ಹಾಕಲಿಕ್ಕೆ ಚಪ್ಪಲ ಕೊಡಲಿಲ್ಲ ಆಶ್ರಮದಲ್ಲ ಎಲ್ಲ ಸಂಸ್ಥೆಯ ಉದ್ಯಮಕ್ಕೆ ಉನ್ನತಿಗೆ ಪ್ರೇರಣೆ ಹಾಗೂ ಮಾರ್ಗದರ್ಶನ ನೀಡಿದವರು ಲಯನ್ ಎಸ್.ಎಂ. ಜನಾರ್ದನ ಆಚಾರ್ಯರವರು. ಅವರಿಂದ ದೈಹಿಕವಾಗಿ ನಮ್ಮೊಂದಿಗೆ ಅವರು ಇಲ್ಲದಿದ್ದರೂ ಕೂಡ ಅವರ ಆಶೀರ್ವಾದ ಅತ್ತಿಗೆ ಮಾತ್ರದಲ್ಲಿ ವಿಫಲದ ಜನಾರ್ದನ ಆಚಾರ್ಯರವರ ಮೂಲಕ ಸದಾ ನಮ್ಮೊಂದಿಗೆ ಇದೆ ಎನ್ನುವಂತಹ ಒಂದು ಆಶಯದೊಂದಿಗೆ ನನ್ನಂತಹ ಎಲ್ಲ ಬಂಧುಗಳ ಸಮ್ಮುಖದಲ್ಲಿ ಜನ್ಮನ ತುಂಬಿದ ಗೌರವ ಸನ್ಮಾನ ನೀಡಿರುವಂತಹ ಈ ಒಂದು ಕೊಡುಗೆಯನ್ನು ತಾವುಗಳು ಸ್ವೀಕರಿಸಬೇಕು ಅಂತ ಹೇಳಿ ಹೇಳಿಕೊಳ್ಳುತ್ತಾ ಹಾಗೆ ರಾಜೇಶ್ ಅಂಟು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿರುವುದಕ್ಕೆ ಕ್ಷಮೆಯನ್ನು ಯೋಚಿಸುತ್ತಾ ಈ ಒಂದು ಗ್ರಾಮೀಣ ಭಾಗದಲ್ಲಿ ಇವತ್ತು ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನೀಡಿದಂಥ ಬಜಾಜ್ ಆಡಿಟೋರಿಯಂ ತುಂಬ ಅತ್ಯುತ್ತಮವಾಗಿ ವಿನ್ಯಾಸದ ಮೂಲಕ ಮೂಡಿಬಂದಿದೆ. ಹಾಗಾಗಿ ಮೊದಲನೇದಾಗಿ ಈ ವಿನ್ಯಾಸ ರಚಿಸಿದಂಥ ನಮ್ಮ ಲಯನ್ಸ್ ಸದಸ್ಯರಾಗಿರುವಂಥ ಸಂತೋಷ್ ಕೊಟ್ಟಿಂಜರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನಂಜಯ ಪಾಲ್ಕೆ ಅವರಿಗೆ ವಂದಿಸುತ್ತಾ ಸಭಾಧ್ಯಕ್ಷರು ಹಾಗೂ ಬಜಾಜ್ ಸಂಸ್ಥೆಯ ಆಡಳಿತ ಪಾಲ್ಗಾರಾಗಿರುವಂತಹ ಡಾಕ್ಟರ್ ಎಸ್.ಎಂ. ಗೋಪಾಲಕೃಷ್ಣ ಆಚಾರ್ಯರು ಪ್ರಥಮವಾಗಿ ಬಿಡಿ ಉದ್ಯಮವನ್ನು ಸ್ಥಾಪಿಸಿಕೊಂಡು ಅದರೊಟ್ಟಿಗೆ ಬೇರೆ ಬೇರೆ ಸಮೂಹ ಸಂಸ್ಥೆಗಳನ್ನು ದಿವಂಗತ ಜನಾರ್ದನ ಆಚಾರ್ಯ ಅವರ ಒಂದು ಹಿರಿತನದಲ್ಲಿ ಸ್ಥಾಪಿಸಿ ಇವತ್ತು ಅದನ್ನು ನಮ್ಮ ಮಿತ್ರರಾದ ಗೋಪಾಲಕೃಷ್ಣ ಆಚಾರ್ಯ ಮತ್ತು ಸುಧಾಕರ್ ಆಚಾರ್ಯ ಅವರು ನಡೆಸಿಕೊಂಡು ಬರೋದು ಭಾಳಷ್ಟು ಸಂತೋಷದ ವಿಷಯ. ಜನಾರ್ದನ ಆಚಾರ್ಯ ಇರ್ಬೋದು, ಸುಧಾಕರ್ ಆಚಾರ್ಯ ಅವರು ಎಲ್ಲ ಕುಟುಂಬಕ್ಕೂ ದೇವರು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಮತ್ತು ಅವರಿಗೆ ಉತ್ತರೋತ್ತರ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕರುಣಿಸಲಿ ಅಂತ ನಾನು ಈ ಸಂದರ್ಭ ಹೇಳುತ್ತಾ ಈ ಒಂದು ಸಂಸ್ಥೆಗೆ ಶುಭಾಶಯವನ್ನು ತಿಳಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮದುವೆ ಹಾಳು ಮತ್ತು ಕಟ್ಟಡವನ್ನು ಬಾಡಿಗೆ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಖಂಡಿತ ಇದರಲ್ಲಿ ಅಭಿವೃದ್ಧಿಯಾಗಿ ಈ ಒಂದು ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ನಾನು ಈ ಸಂದರ್ಭದಲ್ಲಿ ಆಶಿಸುತ್ತಾ ನಿಮಗೆ ಇನ್ನೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಭಿನಂದನೀಯ ಕಾರ್ಯಕ್ರಮ ಎಂದು ಹೇಳೋದಕ್ಕೆ ಸಂತೋಷವಾಗ್ತದೆ. ಗೌರವಾನ್ವಿತ ಅತಿಥಿಗಳಿಂದ ವೈದ್ಯಕೀಯ ಆತ್ಮೀಯ ಮಿತ್ರರು ಲಯನ್ ಸುಧಾಕರ್ ಆಚಾರ್ಯರವರು, ಗೋಪಾಲಕೃಷ್ಣ ಆಚಾರ್ಯರು ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರ ಮನಸ್ಸು ಚಿನ್ನದಂತಹ ಮನಸ್ಸು. ಆತ್ಮೀಯತೆಯಲ್ಲಿ, ಸಮಾಜ ಸೇವೆಯಲ್ಲಿ ಅವರದ್ದು ಎತ್ತಿದ ಕೈ. ಇಂತಹ ಒಂದು ಉತ್ತಮ ಕುಟುಂಬದಿಂದ ಆರಂಭವಾಗಿರುವ ಈ ಬಜಾರ್ ಆಡಿಟೋರಿಯಂ ಅತ್ಯುತ್ತಮವಾಗಿ ಬೆಳೆಯಲಿ. ಇದೇ ರೀತಿಯ ಹಲವಾರು ಆಡಿಟೋರಿಯಂಗಳು, ಸಂಸ್ಥೆಗಳು, ಉದ್ದಿಮೆಗಳು ಈ ಕುಟುಂಬದ ಮುಖಾಂತರ ಆರಂಭವಾಗಲಿ ಅಂತ ಅವರಿಗೆ ದೇವರು ಆಶೀರ್ವಾದ ಮಾಡಲಿ. ಬಜಾರ್ ಸಮೂಹದ ಎಲ್ಲ ಸದಸ್ಯರಿಗೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಹಗಲಿರುಳು ದುಡಿದು ಈ ಒಂದು ಅದ್ಭುತ ಸಾಮ್ರಾಜ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈಗ ಅವರು ಹೇಳ್ತಿದ್ರೆ ಅವರು ತಾನು ಎಣಿಸಿದಕ್ಕಿಂತಲೂ ಉತ್ತಮವಾಗಿ ಮುಂದುವರಿಯುತ್ತಿರುವ ಈ ಸಂಸ್ಥೆಯನ್ನು ಹಾಗೂ ತಾನು ಎಣಿಸಿದಕ್ಕಿಂತಲೂ ಉತ್ತಮವಾಗಿ ಈ ಸಂಸ್ಥೆಯನ್ನು ಮುಂದೆ ಕೊಂಡೋಗುತ್ತಿರುವ ತನ್ನ ಸಹೋದರರನ್ನು ಕಂಡು ತುಂಬ ಖುಷಿಪಡುತ್ತಿದ್ದರು ಏನೋ. ಈ ಸಂಸ್ಥೆಯಿಂದ ಪ್ರತಿಯೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೇನೆ. ಇನ್ನು ನಾನು ಫಸ್ಟಿಗೆ ನಾವು ಅವ್ರದ್ದು ಲಾಸ್ಟ್ ಇದಕ್ಕೆ ಅದು ಗೆಸ್ಟಾಗಿ ಹಾಕುವಾಗ ಕೇಳಿದ್ರು ಅವರಿಗೆ. ನನಗೆ ನಾನು ಸಾಯಂಕಾಲ ಯಾವಾಗಲೂ ಅವರ ಅಂಗಡಿಗೆ ಹೋಗ್ತಿದ್ದೆ. ನನ್ನನ್ನು ಸಪ್ರೇಟ್ ಕರೆದು ಸುಧಾಕರಣ್ಣ ಪೂರ ಸರಿ ಏನನ್ನ ಗೆಸ್ಟ್ ದೇ ಪಾಡ್ತೀನಿ ಯಾನ್ ಆತ್ಮಲ್ಲ ವ್ಯಕ್ತಿ ಅನ್ನ ಏತಮಲ್ಲ ವ್ಯಕ್ತಿ ಎಂದು ಇದೇ ಗೊತ್ತಿಜ್ಜಿ ಈ ರೇಂಗ್ಲ ಸಮುದಾಯದ ಮಿನುಗುತ್ತಾರೆ. ನಾನು ಇನ್ನಂಚಿನ ವ್ಯಕ್ತಿ ಇನಿ ಅವು ಆ ಮಟ್ಟಡ ಬುಲೆಯೋದು ಬಂದಿಲ್ಲ ಬೊಕ್ಕೆಂಜಿ ಪ್ರಪ್ರಥಮಾನಿಗೆ ಬಂದ್ರೆ ಹೆಂಗೆ ಇಷ್ಟದ ಬಿಡ 1 ವರ್ಷ 4 ತಿಂಗಳು ಈ ಬಿಲ್ಡಿಂಗ್ ಆಗ್ತೀನಿ
ಎಂಕ್ಲೆ ಕೆಲವು ಸರಿ ಕಾಸ್ತ ಅಡಚರಣ ಆತನು ಅಪಗ್ಯಾನ ಪ್ರತಿ ಸಲ ಹೋಗ್ತೀನಿ ಸುನಿಲ್ ನಾಡಿ ಆರು ಅಪ್ಪಗ ನಿಂಗೆ ಚಕ್ಕ ಬರೋದಾಗ ಶ್ರೀನೇದಾಗ 50,000 ನಮ್ಮಕರಿಗೆ 30,000 ಕೊಡೋದನ್ನ ಕೈ ಪತ್ತನಾರು ಈಗಲೇ ತುಯ್ಯರ ಎಲ್ಲಿ ವ್ಯಕ್ತಿ ಆದಿಪ್ಪು ವಾಮನ ಮೂರ್ತಿ ಆದಿಪ್ಪು ಒಂಜಿ ದಿನ ವಿಷ್ಣು ಅವತಾರ ಅದು 10 ಅವತಾರ ಅದು ಮಿತ್ತ ಒಬ್ಬನ ವ್ಯಕ್ತಿ ಹೋಯ್ತು ಆ ವ್ಯಕ್ತಿ ಆ ನಮ್ಮನೆ ಉನ್ನತ ಬುಲಿವುಡ್ ಬಂದ ಆಶೆ ಬಟ್ ಆಯ್ತು ಈಗ ದಾಯಿ ಆತ ಎಮ್ಮೆ ಪಂಡ ಎನ್ನ ಭಾರಿ ಪ್ರೀತಿದ ಎನ್ನ ಮೆಗ್ಗಿ ಬಂದು ನಂಗೆ ಇಷ್ಟ ಎಂಗ್ಲ ಪ್ರತಿಯೊಂದು ಕಾರ್ಯಕ್ರಮ ಪೇಪರ್ ಹತ್ತಿನ ವೈಟೇ ಬರಡು ರಪ್ಪ ಕೊಂಚ ಫಾರ್ಮನ್ ಪೇರು ಅನ್ನ ಅವು ತತ್ವ ಉಂದತ್ತು ಇಂಚಪಾಡ್ಲಿ ಅಂಚಪಾಡ್ಲಿ ಅಂತ ಅಂಚಿನ ವ್ಯಕ್ತಿ ಎಂಕ್ ಬಾರಿ ಅಪೂರ್ವಪಡ ತಿಕ್ಕದ ನಮಗೆ ರತ್ನ ಇದಕ್ಕೆ ಈ ವೇದಿಕೆ ಸಮಾನ ಧರ್ಮ ಅಂಚ ಈ ನಮ್ಮ ಬಜಾರ್ ಆಡಿಟೋರಿಯಂ ಗೌರಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹಾಗೆ ಆದಿಶ್ AC ಮಿನಿಮಾಲ್ ಇದರ ಪ್ರಾರಂಭೋತ್ಸವದ ಸಂಭ್ರಮದಲ್ಲಿ ನಮಗೆ ಆಶೀರ್ವಾದನಿತ್ತು ಎಲ್ಲ ಗೌರವಿಸಿದ ನಮ್ಮ ಇದನ್ನು ಈ ವೇದಿಕೆ ಇದೆ ಕಮರ್ಷಿಯಲ್ ಇದನ್ನು ವಾಲನ್ನು ಉದ್ಘಾಟಿಸಿದವರು ನಮ್ಮ ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತು ಶಾಸಕರು ಬಂಟ್ವಾಳ ಕ್ಷೇತ್ರ ಇವರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ನೋಡಿ ನಾವು ಸಮಾಜದಲ್ಲಿ ಹೊರಗೆ ಕೆಲಸ ಮಾಡುವಾಗ ನಮಗೆ ನಮ್ಮ ಫ್ಯಾಕ್ಟ್ರಿಯನ್ನೇ ಬಿಟ್ಟು ನಾವು ಹೋಗ್ಲಿಕ್ಕಾಗ್ತದೆ. ಯಾಕೆಂದರೆ ನಮಗೆ ಅಲ್ಲಿ ಕೆಲಸಗಾರರು ಸರಿ ಇದ್ದರೆ ಮಾತ್ರ ನಾವು ಅಲ್ಲಿ ಬಿಟ್ಟು ಹೋಗಬಹುದು ಹೊರತು ಬೇರೆ ಏನಾದರೂ ಆದರೆ ಅದನ್ನು ಮತ್ತೆ ಸರಿ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ನಮ್ಮ ಆತ್ಮೀಯರಾದ ನಮ್ಮ ಅಣ್ಣನ ಪಾಲಿಗೆ ಅಣ್ಣನಾದ ನಮ್ಮ ಶೇಷಪ್ಪನ ಕೋಟೆಯನ್ನಿದ್ದಾರೆ. ಅವರನ್ನು ಪ್ರತಿ ಸಲ ನಾವು ಇದು ಮಾಡುವಾಗ ನಾವು ಅವರ ಹತ್ರ ಅವರು ನಮಗೆ ಯಾವಾಗಲೂ ಎಲ್ಲಿ ಸಿಕ್ಕಿದ್ರು ಹೇಳ್ತಾರೆ, ಫ್ಯಾಕ್ಟ್ರಿಯನ್ನು ಬಿಟ್ಟು ಹೊರಗೆ ಬರಬೇಡ, ಅದು ನಮಗೆ ಮೈನು, ಮತ್ತೆಲ್ಲಾದರೂ ಮತ್ತೆ ಅಂತ ನಮ್ಮ ಅನಿಪಾಚಾರ್ಯರಿದ್ದಾರೆ. ಹಾಗೆ ನಾವು ಏನಾದರೂ ಕೆಲಸ ಇದು ಬೇಕಾಗುವಂತೆಯವರಿಗೆ ಮಾತ್ರ ಬೀದಿ ಕೆಲಸ, ಆಮೇಲೆ ನಾವು ಹೊರಗೆ ಹೋಗಿ ನಮ್ಮ ಕೆಲಸ ನಾವು ಎಲ್ಲ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಸಾಧ್ಯವಿದೆ. ಆದ್ದರಿಂದ ಇನ್ನು ಮುಂದೆಯೂ ಇಂತೆಲ್ಲ ಕೆಲಸ ಮಾಡಿದ್ದೇವೆ ನಿಮ್ಮ ಸಹಕಾರದ ನಮ್ಮ ಕೆಲಸಗಾರರ ಸಹಕಾರದಿಂದ ಅಂತ ನಾನು ಹೇಳುತ್ತಾ ಇದ್ದೇನೆ. ಕೆಲಸಗಾರ ಮುಂದೆ ಅವರಿಗೆ ನಮ್ಮ ಸಂಸ್ಥೆಯಲ್ಲಿ ಒಳ್ಳೆಯ ಅಭಿಮಾನವಿಟ್ಟು ದುಡಿಯಲಿ, ಇನ್ನು ಮುಂದೆ ನಮ್ಮ ಸಂಸ್ಥೆಯನ್ನು ಒಳ್ಳೆಯ ರೀತಿಯಿಂದ ಬೆಳೆದುಕೊಂಡು ಬರಲಿ ಅಂತ ನಾನು ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲಯನ್ ದಾಮೋದರ್ BM ದಯವಿಟ್ಟು ಇಬ್ಬರು ಕೂಡ ನನ್ನ ಅಣ್ಣನ ಹತ್ರ ಗೆಸ್ಟ್ಗಳ ಹತ್ರ ಒಂದು ಸಾಲನ್ನು ಉಳಿಸಬೇಕು. ಈ RK ಬಂಟ್ವಾಳ, ರಾಧಾಕೃಷ್ಣ ಬಂಟ್ವಾಳ ಅಂತ ಹೇಳಿದರೆ ನಮಗೊಂದು ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ಒಂದು ಮುತ್ತಿದ್ದಾಗಿ ಅವರ ಮುತ್ತಿನಂಥ ಮಾತು, ಒಂದು ಶಬ್ದದ ಜೋಡಣೆ, ಅದೆಲ್ಲ ಕೇಳಲಿಕ್ಕೆ ಒಂದು ಖುಷಿ. ಯಾಕಂದರೆ ಅವರು ಬೆಳೆದು ಬಂದ ರೀತಿ ಆ ಥರ ಇದೆ. ಅವರು JCಯಿಂದ ಬಂದು ಈಗ ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಹಾಗೆ ನಮ್ಮ ಮನೆಯ ಮಿತ್ರ, ನಾನು ದಾಮೋದರ ಮನೆಯಲ್ಲಿ ಕುಲಲಾಗಿದ್ದೇನೆ, ದಾಮೋದರ ನಮ್ಮ ಮನೆಯಲ್ಲಿ ಆಚಾರಾಗಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಜಾತಿ ಭೇದ ಕೆಲವರಿಗೆ ಗೊತ್ತೇ ಇಲ್ಲ ನಾವು ಯಾವ ಜಾತಿ ಅಂತ ಒಂದು ಬಾಂಧವ್ಯದ ಕುಟುಂಬ ನಮ್ಮದು. ಹಾಗೆ ನಮ್ಮ ಲಯನ್ ದಾಮೋದರ್ BM ಕೂಡ ಸೇವಾ ಇದರಲ್ಲಿ ಅವರು ತನ್ನನ್ನೇ ತೊಡಗಿಸ್ಕೊಂಡು ಅವರ ಮನೆಗೆ ಮತ್ತು ಅವರ ಸಂಬಂಧಿಕರಿಗೆ ಮಾಡುವಂಥ ಕೆಲಸವನ್ನು ಅವರು ಲಯನ್ಸಲ್ಲಿ ಮಾಡ್ತಾರೆ. ಅಂಥವ್ರು ನಮ್ಮೊಟ್ಟಿಗೆ ನಮ್ಮ ಪುಣ್ಯ ಅಂತ ಹೇಳುತ್ತಾ ಈ ಭವ್ಯ ವೇದಿಕೆಯಲ್ಲಿ ಇಬ್ಬರಿಗೂ ಸಾಲ ಹೊದಿಸಿ ಸನ್ಮಾನವನ್ನು ಮಾಡಬೇಕಂತ ನೀವು ದಯವಿಟ್ಟು ವೇದಿಕೆ ಬರಬೇಕು, ನಮ್ಮ ಜೊತೆ ಇರಬೇಕು. ನಿಮ್ಮ ಇಬ್ಬರಿಗೂ ನಾವು ಶುಭವನ್ನು ಹಾರೈಸುತ್ತಾ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಮುಂದಕ್ಕೆ ನಮ್ಮ ಲಯನ್ಸ್ ಡಿಸ್ಟ್ರಿಕ್ಟ್ ಕ್ಯಾಂಡಿಡೇಟ್ ಲಯನ್ಸ್ ದಯವಿಟ್ಟು ವೇದಿಕೆ ಬರಬೇಕು. ಅಂಚನೆ ಆಕಾಶ ಫ್ಯಾಮಿಲಿ ಹಾಗೂ ಇನ್ನಿತರ ಹಲವಾರು ಮಡಿಕೇರಿಯಿಂದ ಮೈಸೂರಿನಿಂದ ರಮೇಶ್ ಅವರ ಫ್ಯಾಮಿಲಿ ಬಂದಿದೆ. ನಮ್ಮ ಆತ್ಮೀಯ ರಮೇಶ್ ಅವರ ಹೊಸದೇವರಿಗೆ ಅಂಜನೆ 4-5 ಈಗ ಕಾರ್ಯಕ್ರಮ ಅತ್ಯುತ್ತಮವಾದ ಮೂಡಿದು ಬಂದ ಸಂತೋಷ ಪಡೆಯುವುದಿಲ್ಲ. ಅವರಲ್ಲಿ ನಮ್ಮ ಜರ್ಸಿ ದುಮ್ಮದ ಆರ್ಸಿ ಕೂಡ ಅಂಜನೆ ಆರ್ಸಿನ ಮನೋರಂಜನೆ ಕಾರ್ಯಕ್ರಮ ಲಯನ್ಸ್ ಡಿಸ್ಟ್ರಿಕ್ಟಿನ ಮಸ್ತ್ ಜನಗಳಿಗೆ ಅಂಜನೆ ಬೀಡಿ ಉದ್ಯಮದ ನಮ್ಮ ತುಳುತಕ್ಕಲು ಕೋಟೆ ಜಿಲ್ಲೆಯ ಪುಟ್ಟಣ ಜಾಗಡಿ ಅಂಚಾದ ವೇದಿಕೆ ಅತಿಥಿ ಗಣ್ಯರಿಗೆ ಒಂಜಾತ ಪಾತ್ರದ ಸೊಲ್ಮೇಲೆ ಸಂದರ್ಭದಲ್ಲಿ ಬಾರಿ
ಕಾವೇರಿ ತಾಯಿ ನನ್ನ ಬಾಯೆಂದು ಕೂಗಿ ನಿನ್ನ ನೀಡಿದಳು ಬಾಳಿಗೆ ಬೆಳಕಾದರು ಆದಿಯಾಣೆ ನೀನೆ ಸುಂದರಿ ಜಾಣೆ ನೀಡುವೆನು ಭಾಷೆಯ ಬಿಡು ಚಿಂತೆಯ ಈ ನಮ್ಮ ಪ್ರೇಮಗೆ ನಾ ಕೊಡಲು ಕಾಣಿಗೆ ಈ ನಮ್ಮ ಪ್ರೇಮಗೆ ನಾ ಕೊಡಲು ಕಾಣಿಗೆ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ. Thank you. ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ ಹೊಸ ವರುಷದ ಹೊಸ ಜೋಡಿಗೆ ಶುಭಾಶಯ. ಮದುವೆಯಲ್ಲಿ ಬಂದ ಅನುರಾಗದ ಅನುಬಂಧ ಏಳೇನೋ ಜಗದೋ ಜೀವದ ಸಂಬಂಧ. ಮದುವೆಯಲ್ಲಿ ಬಂದ ಅನುರಾಗದ ಅನುಬಂಧ ಏಳೇನೋ ಜಗದೋ ಜೀವದ ಸಂಬಂಧ. ಸರಿಯಾದ ಮಾತು ಸಿಹಿಯಾದ ಸೊಗಸಾದ
ಸ್ವಾಮಿಗೆ ಆಭರಣೆ ಬರಬೇಕು ಆಡಲಿಕ್ಕೆ ಯಾರು ಇಲ್ಲದೆ ಇಲ್ಲವಾಗದಂತೆ ನಮ್ಮೊಂದಿಗೆ ಶುಭ ದಿವಸದ ಮಾರ್ಗ ಧರ್ಮಕರ್ತರು ನಮ್ಮೊಂದಿಗೆ ನಿಮಗೆ ಆತ್ಮೀಯ ಸ್ವಾಗತ. ನಯನದಲ್ಲಿ ಕಾಂತಿಯಿಲ್ಲ, ತುಟಿಗಳಲ್ಲಿ ನಗುವೇ ಇಲ್ಲ, ಸರಿಯಾದ ಮಾತನು ಹಿಂದೆ ಕಾಣೆನು. ನಿನ್ನ ಮನಸ್ಸು ನಾನು ಬಲ್ಲೆ, ನಿನ್ನ ವಿಷಯವೆಲ್ಲ ಬಲ್ಲೆ, ನೀನೇನು ಹೇಳದೆ ನಾನೆಲ್ಲ ಹೇಳಲೆ. ನಿನ್ನ ನಾಚಿಕೆ ಕಣ್ಣೀರು ಏತಕ್ಕೆ, ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ. ಏನು ನಿನ್ನ ಚಿಂತೆ ಎಳೆ ನನ್ನ ಕಾದೆ. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು. ನೀ ಹಲಲು ನೋಡಲಾರೆ, ನೀನಿರದೆ ಬಾಳಲಾರೆ. ನನ್ನಲ್ಲಿ ಕೋಪವೇ ನಾನು ನಿನಗೆ ಬೇಡವೇ. ನೀ ದೂರವಾದರೆ ನನಗಾರು ಆದರೆ, ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮಗವೇ. ಏನು ನಿನ್ನ ಚಿಂತೆ ಎಳೆ ನನ್ನ ಕಾಂತೆ, ಏನು ನಿನ್ನ ಚಿಂತೆ ಎಳೆ ನನ್ನ ಕಾಂತೆ. ಥ್ಯಾಂಕ್ ಯು. 18 ಮಾರ್ಕಿನ ಮಂಗಳೂರು ಬಜಾರ್ ಬೀಡಿ ಉದ್ಯಮದಲ್ಲಿ ಜನಪ್ರಿಯತೆ ಗಳಿಸಿರುವ ಬಜಾರ್ ಸಮೂಹ ಸಂಸ್ಥೆಗಳ ಪಾಲುದಾರರಾದ ಡಾಕ್ಟರ್ ಗೋಪಾಲಕೃಷ್ಣ ಆಚಾರ್ಯ ಹಾಗೂ ಸುಧಾಕರ ಆಚಾರ್ಯ ಅವರ ಕನಸಿನ ಯೋಜನೆಯಾಗಿ ಬಜಾರ್ ಆಡಿಟೋರಿಯಂ ರೂಪು ತಳೆದಿದೆ. ಉದ್ಯಮ ಕ್ಷೇತ್ರದ ಜೊತೆಗೆ ಸಮಾಜದ ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹೋದರರಿಬ್ಬರು ತೊಡಗಿಸಿಕೊಂಡಿರುವುದು ವಿಶೇಷ. ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಮನೋರಂಜನೆಗಾಗಿ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.